ಬಂಟ್ವಾಳ ತಾಲೂಕು peruvayee ಶ್ರೀ ಗೋಪಾಲ ಕೃಷ್ಣ ದೇವಸ್ಥಾನದ ಪ್ರತಿಷ್ಠಿತ ಬ್ರಹ್ಮಕಲಶ ಕಾರ್ಯ ಶನಿವಾರ ನಡೆದಿದೆ. ದ್ರವ್ಯ ಕಲಶ ಸೇರಿದು ಬ್ರಹ್ಮಕಲಶ ಅಭಿಷೇಕ, ಮಹಾಪೂಜೆ, ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಇತ್ತು. ಬಂಟ್ವಾಳ ತಾಲೂಕು peruvayee ಶ್ರೀ ಗೋಪಾಲ ಕೃಷ್ಣ ದೇವಸ್ಥಾನ ಬುಳೆಚಿಲ್ ಆದಿತ್ಯದ ಪ್ರತಿಷ್ಠೆ ಬ್ರಹ್ಮಕಲಶದ ಕಾರ್ಯಲು ಕರಿನಾಂಗಾರ ಶುರುವಾದ ಶನಿವಾರ ಮುಟ್ಟ ನಡೆದಿದೆ. ಶನಿವಾರ ಬ್ರಹ್ಮಕಲಶ ಘಾಟನೆ ಆದ ಕೊಂಟುಕುಡಿಲು ಗ್ರಾಮ ತಂತ್ರಲಿನ ದುಂಬಾಳ್ತಿಡೆ ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದು ಕಲಶಾಭಿಷೇಕ ಶುರುವಾಂಡು. ಅಕೇರಿಗೆ ದ್ರವ್ಯ ಕಲಶ ಸೇರಿದು ಬ್ರಹ್ಮಕುಂಭಾಭಿಷೇಕ ಮಲ್ತಿರು. ಮಧ್ಯಾಹ್ನ ಮಾಪೂಜೆ ಆದ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡೆದಿದೆ. ಊರ ಪರ ಊರುಳಿನ ಪಾಕಜನ ಭಕ್ತಿರು ಪಾಲಿತಂದು ಶ್ರೀ ಗೋಪಾಲಕೃಷ್ಣ ದೇವಿಯನ್ನ ಇಂಬುನಟ್ಟೊಂಡರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯರ ಮಾರ್ಗದರ್ಶನಡು ಆಡಳಿತ ಮಂಡಳಿ ಬೊಕ್ಕ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು ಸರ್ವ ಸದಸ್ಯರು ಇತ್ತದೆ. ಬ್ರಹ್ಮಕಲಶ ಆದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿತಲಾಂಡಿ.